ಉಡುಪಿ ಜಿಲ್ಲಾಡಳಿತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಭಾರತೀಯ ಕಾಯಕಿಂಗ್ ಮತ್ತು ಕನೂಯಿಂಗ್ ಅಸೋಸಿಯೇಷನ್ ಕರ್ನಾಟಕ ಇದರ ವತಿಯಿಂದ 11ನೇ ರಾಷ್ಟ್ರೀಯ ಡ್ರ್ಯಾಗನ್ ಬೋಟ್ ಚಾಂಪಿಯನ್ಗೆ ಇಂದು ಹೇರೂರು ಸ್ವರ್ಣ ನದಿ ಬಳಿಯಲ್ಲಿ ಗಣ್ಯರೊಂದಿಗೆ ಉಡುಪಿ ಶಾಸಕ ಕೆ ರಘುಪತಿ ಭಟ್ ಚಾಲನೆ ನೀಡಿದರು. ಈ ಸಂದರ್ಭ ಮಾಹೆ ಮಣಿಪಾಲದ ಸಹ ಕುಲಾಧಿಪತಿಗಳಾದ ಎಚ್.ಎಸ್. ಬಲ್ಲಾಳ್, ಭಾರತೀಯ ಕಾಯಕಿಂಗ್ ಮತ್ತು ಕನೂಯಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರಶಾಂತ್ ಕುಶ್ವಾಹ ಮತ್ತು ಕರ್ನಾಟಕದ ಮೇಜರ್ ಜನರಲ್ ಎಂ.ಎನ್. ದೇವಯ್ಯ, ಕಾರ್ಯದರ್ಶಿ ದಿಲೀಪ್ ಕುಮಾರ್, ಭಾರತೀಯ ಡ್ರ್ಯಾಗನ್ ಬೋಟ್ ತಂಡದ ನಾಯಕ ಮಂಜಿತ್ ಸಿಂಗ್, ಉಡುಪಿ ನಗರ ಸಭೆಯ ಅಧ್ಯಕ್ಷೆ ಸುಮಿತ್ರಾ ನಾಯಕ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ರೋಷನ್ ಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು. Followed by C2, two boys are second, and the more as you can see the thrill, कितना लोग जो आपको चारों तरफ खड़े हैं, मैं आपको सपोर्ट मिला है. See, in that some kayaking competition ಅಥವಾ kayaking ಇವತ್ತು ಒಲಿಂಪಿಕ್ಸ್ ಅಲ್ಲಿ ಇದೆ. ಒಲಿಂಪಿಕ್ಸ್ ಅಲ್ಲಿ ಇರುವಂತ ಗೇಮ್. ಇಲ್ಲಿ ನಮ್ಮ ಮಕ್ಕಳು ಯಾರು ಸೌತ್ ಕೇಂದ್ರ ಉಡುಪಿಯ ಕರಾವಳಿಯ ಮಕ್ಕಳಿಗೆ ಜೆನೆಟಿಕಲ್ ಆ ಒಂದು ಸ್ಟ್ರೆಂತ್ ಇದೆ. ಯಾಕಂದ್ರೆ ಮೀನುಗಾರರ ಮಕ್ಕಳಿರ್ಬೋದು, ದೋಣಿಯನ್ನ ಮಾಡಿದಂತವರ ಪೂರ್ವಜರು ಮಾಡಿದಂತ ಅವರಿಗೆ ಜೆನೆಟಿಕ್ ಸ್ಟ್ರೆಂತ್ ಇದೆ. ಅವರಿಗೆ ಸರಿಯಾದಂತ ಒಂದು ಕೋಚಿಂಗ್ ಕೊಟ್ರೆ 100% ನಮಗೆ ನ್ಯಾಷನಲ್ ನಲ್ಲಿ ಅಥವಾ ನೆಕ್ಸ್ಟ್ ಒಲಿಂಪಿಕ್ಸ್ ಹೋಗುವ ಮೊದಲೇ ನಮ್ಮ ಉಡುಪಿಯಿಂದ ಒಳ್ಳೆ ಟೀಮ್ ಅನ್ನ ಇಲ್ಲಿ ನಾವು ಮಾಡಬಹುದು ಅಂತ ಹೇಳುವಂತ ವಿಶ್ವಾಸ. ಅದಕ್ಕೋಸ್ಕರ ಅದನ್ನ ನೋಡಿದ್ರೆ ನಮ್ಮ ಮಕ್ಕಳು ಇಂಟ್ರೆಸ್ಟ್ ಆಗ್ತಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ಮಾಡಿದ್ದೇವೆ. ಅದರ ಫಲಶ್ರುತಿಯಾಗಿ ಇವತ್ತು 10 ಮಕ್ಕಳು ನಮ್ಮ ನೇಷನ್ ಫಸ್ಟ್ ನಮ್ಮ ಟೀಮ್ ನ ಮಕ್ಕಳು 10 ಮಕ್ಕಳು ನ್ಯಾಷನಲ್ ಟೀಮ್ ಅನ್ನು ಇವತ್ತು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಕಾಂಪೀಟ್ ಮಾಡ್ತಾ ಇದ್ದಾರೆ. ಅದನ್ನು ಪ್ರೈಸ್ ತೆಗೆದಿಲ್ಲ, ನ್ಯಾಷನಲ್ ಅಲ್ಲಿ ಕಾಂಪಿಟೇಷನ್ ಮಾಡುವಂತ ವ್ಯವಸ್ಥೆ ಇದು ಉಡುಪಿಯಲ್ಲಿ ಬಂದದ್ರಿಂದ ಇದಾಗಿದೆ. ಮತ್ತೆ ಇದಕ್ಕೆ ಹೈಯೆಸ್ಟ್ ಪ್ರೋತ್ಸಾಹ ಇದೆ. ನಿಮ್ಗೆ ನ್ಯಾಷನಲ್ ವಿನ್ನರ್ಸ್ಗೆ 5 ಲಕ್ಷ ರೂಪಾಯಿ ಈ ತರ ಒಳ್ಳೆ ಬಹುಮಾನಗಳು ಸಿಗ್ತದೆ. ನಾವು ನೋಡಿ ಇತ್ತೀಚೆಗೆ ರೀಸೆಂಟ್ಲಿ ವಿ ಹ್ಯಾವ್ ಕಂಡಕ್ಟೆಡ್, ಅವರ್ ಡಿಸ್ಟ್ರಿಕ್ಟ್ ಈಸ್ performing 25 years of our district forming silver jubilee celebration. In the beach we have conducted on